समर्पयामि गुरुभ्यो नमः आदो गणपति प्रणाम करिष्ये गणपति पूजां करिष्ये ओम दानात्वा महामने तुमनां सर्वोत्तमं नमस्तमं जयराज प्रणाम नमस्कार विघ्नराजाय महागणाधिपाय महागणाध्यक्षाय महाभागवताय नमः गजाननाय नमस्ते अपने महालक्ष्मी ने प्रार्थना ओम महेंद्र इसमें ग्रोध ब्राह्मण राजमार्याम से आदि ग्रह शमश्चरदार आपे सुचात्मा विसंगंधवान सापुत्रमि वसंतवस्तामां सदाविद प्रजापतिस्तावधर्मां वस्त्रं समर्पयामि उपवीतं समर्पयामि आभरणं समर्पयामि गन्धं समर्पयामि अक्षतां समर्पयामि आत्मे सर्वदेवानां धूपं पुष्करां धूपमाग्रापयामि नैवेद्यं दद्यामि प्रदानां स्वाहा तृप्तस्तोदां पूर्णं समर्पयामि नीराजनं समर्पयामि मन्त्रपुष्पं समर्पयामि प्रदक्षिण नमस्कारा सर्वोपचारपूजाः समर्पयामि लेनं त्वं दीर्घे जलस्काय प्रार्थयामि स्वाहं पूजा अंजलि स्वाहा यामे चैत्री नमः आरोग्य समृद्धि वसो भावमुष्टकः पुण्यावर्तकः ओम शांति 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 राजनाय नमः स्वाहा देव्याय नमः देवी स्वाहा देव्याय नमः स्वाहा नमः उत्तराय धीमहि तन्नो दन्ते प्रचोदयात् लय पुरा या वेदः चरुवेगमाय चिन्नकरिष्ये वायु इंद्राय स्वाहा इंद्राय नमः स्वाहा नमः ओम इंद्राय स्वाहा नमः स्वाहा भगवा सर्वकालमुत्तमं शरीरे व्याधिरस्तकलेवले औषधं जाह्नवेदो वैद्यो नारायणोदये श्रीमहादेवताभ्यो नमः अकालमुत्तमं शरीरे व्याधिरस्तकलेवले औषधं जाह्नवेदो वैद्यो नारायणोदये स्वाहा स्वाहा श्री महागणाधीश्वराय नमः स्वाहा तीन नमः स्वाहा वायुवे नमः स्वाहा सूर्याय नमः स्वाहा प्रजापते नमः समर्पणनैवेद्यं सर्जयामि वरदाभिकारं स्वाहा विभोदराज नमस्कृत्यस्तु ओम सुमुखाय स्वाहा सुमुखाय नमः एकदन्ताय स्वाहा एकदन्ताय नमः कपिलाय स्वाहा कपिलाय नमः नगाय स्वाहा नगाय नमः लंबोदराय स्वाहा लंबोदराय नमः विशालाय नमः सोपाय दावं करिष्ये ओम भवतु स्वाहा नापे
पूर्णाहुतिमुत्तमान्योति सर्वं वै पूर्णाहुति सर्वमेवाप्नोति अथो यं वै पूर्णाहुति तस्यामेव प्रतिष्ठति महागणाधीशाय पूर्णाहुतिमुहूर्तमस्तु पूर्णाहुतिमुहूर्तं मुहूर्तमस्तु अग्नेने सुपथाराणे अस्मान् विश्वानि ಶ್ರದ್ಧಾಪೂರ್ವಕವಾದ ಕೂಡ ವರ್ಷ ಪ್ರತಿ ಪ್ರಕಾರವಾದ ಅಪ್ಪೆ ಮಹಾಲಕ್ಷ್ಮಿ ದೇವಚಾರವೆಂದಳು ಆ ವಿಜಯದಶಮಿದ ಈ ಪುಣ್ಯದ ದಿನಟ್ಟು ವಿಶೇಷವಾದ ಕಾರ್ಯದ ಬರ್ತರು ಶುದ್ಧೀಕರಣ ಮಂತೊಂದು ಮಹಾಗಣಪತಿಯರ ಸೇವೆಗೆ ಅಗ್ನಿಮುಖಾಂತರವಾದ ಮಂತೊಂದ ಮಂತಿಜ್ಜನ ಪೂಜೆ ಮಾತಾದ ದೇವರ ಪ್ರಸನ್ನ ಕಾಲ ಅಂತ ಬಂತಾರೆ ದೇವರಿಗೆ ಪರ ಷೋಡಶ ಪೂಜೆ ಮಂತೊಂದಿಗೆ ಧ್ಯಾಯಾಮಿ ಧ್ಯಾನಂದರ್ಪಯಾಮಿ ಆವಾಯಮಿ ಆಸಂದರ್ಪಯಾಮಿ ಪಾದಾರ್ಯೋ ಪಾದ್ಯಂರ್ಪಯಾಮಿ ಅರ್ಘ್ಯಂರ್ಪಯಾಮಿ ಧೂಪ ದೀಪಂ ಸಮರ್ಪಯಾಮಿ ಮಂಗಳ ಇಲಾಂಜನಂ ಸಮರ್ಪಯಾಮಿ ಬಣದು ಆ ಷೋಡಶ ಪೂಜೆ ಮಂತನಗ ದೇವರ ಪ್ರಸನ್ನೀಕರಿಸರಾಪೆರಂದರ್ಥ ನಮ್ಮ ಒಂಜಿ ಬೇಲೆ ಮಾತ ಬುಡ್ದು ಬಂದಾಗ ನಂಗೆ ಮಾತಾಡದ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯ ಪುನಃ ಅಂಚೆ ನಮಗೆ ದೇವರೇ ಕೂಡ ಆ ಸಂಪೂರ್ಣ ಸಂತೋಷ ರೂಪಂಜನ ಪುರ್ತುಗೆ ಈ ಪುರ್ತು ನಮ್ಮ ಮನಸ್ಸಲ್ಲಿ ನಮ್ಮ ಸಂಕಲ್ಪನುಂಡ ಐನು ಮಾತ ಇನ್ನಿನ ದೇವರಿಗೆ ಅಷ್ಟೊಂದು ಬಂದವರಿಗೆ ಆ ಪ್ರಕಾರದ ಮನಸ್ಸರಿತ ಸಂಕಲ್ಪದಲ್ಲಿ ಮಾತ್ರ ಸತ್ಯ ಸಂಕಲ್ಪ ರಮೇಶಾದ ಗುರುದು ಅಗ್ನಿಮುಖಾಂತರವಾದ ಗುರುಂಜಿ ದ್ರವ್ಯಗಳ ಇಂಚ ಹುತಾದ ಭಸ್ಮೀಕರಣ ಪಡೆದಂಡ ಅಂಜನಕ್ಕೆ ಬರಬೇಕು ಸಮಸ್ತ ಕಷ್ಟಗಳ ಆಚಾರವಾದ ಭಸ್ಮೀಕ ಮಲಪಾದ ಗುರುದು ಈ ವಿಶೇಷವಾದ ಮಹಾಲಕ್ಷ್ಮಿನ ಮಂದಿರಡು ಮಂತ್ರಿನ ಮಹಾಗಣಪತಿಯ ಸೇವೆದವರ ಈ ಒಂದೆರಡು ಒವಂತರದ ಕಟ್ಟುಗಾವಡು ಅಥವಾ ಈ ಸಲಗ ಬರ್ಪಂಚ ಭಕ್ತಾಭಿಮಾನಿಗಳು ಒವಂತರದ ವಿಘ್ನ ವಿನಾದಿಗಳು ಬರಂದಿದ್ದರೆ ಅಗಲಾಗಲ ಇಷ್ಟಾರ್ಥ ಮತ್ತು ಬೆಳಗಿಸಾದ ಗುರುದು ಉತ್ತರೋತ್ತರವಾದ ಅಭಿವೃದ್ಧಿವಂತ ಬೆಳಗಾದ ಗುರುಡು ಬಣದು ಸರ್ವೆಲ್ಲ ಆಯ್ತು ಮನೋಜಿನ ಪ್ರಾರ್ಥನೆ ಪಲ್ಲೆ ಸ್ವಸ್ತಿ ಭಕ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ಶ್ರೇಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ತೇ ಮಹಾಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಮಹಾಗಣಪತಿಯೇ ನಮಃ ಮನಸೋಭಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ ಆಹ್ವಾನೀಯಾಯ ಮಹಾವೇದ್ಯೇ ನಮೋ ನಮಃ ಕಾಂಡವ್ಯ ಮಾತಾಯ ನಮಃ ಸರ್ಗಾ ಪರ್ಗಾಯ ನಮೋ ನಮಃ ಕೂಡ ಈ ಸ್ಥಳಕ್ಕೆ ಸಂಬಂಧಪಟ್ಟ ಜನ ಗ್ರಾಮಾಧಿಪತಿ ಮಂಗಳ ಸ್ವರೂಪಿಯಾನಂಚಿತನ ಸ್ವಾಮಿ ಸೋಮನಾಥೇಶ್ವರ ದೇವರನ್ನು ಭಕ್ತಿ ಶ್ರದ್ಧಾಪೂರ್ವಕವಾದ ರಟ್ಟು ಕೈ ಜೋಡಿಸಾದೆ ಪ್ರಾರ್ಥನೆ ಮಾಡ್ತೊಂದು ವಿಶೇಷವಾದ ಈ ಸ್ಥಳಕ್ಕೆ ಸಂಬಂಧಪಟ್ಟ ಜನ ಮಾತ ದೇವದೇವರು ಕೂಡ ಪ್ರಾರ್ಥನೆ ಮಾಡ್ತೊಂದು ಉಲಾಯಡಿ ವಿರಾಜಮಾನರಾದ ಪಲಜ್ರ ಅಪ್ಪೆ ಮಹಾಲಕ್ಷ್ಮಿ ತಾಯಿನ ವಿಶೇಷವಾದ ಪ್ರಾರ್ಥನೆ ಮಾಡ್ತೋನಗ ದಾಯಿಂದಕ್ಕೆ ಎನ್ನಗ ಮನುಷ್ಯಾದ ಕ್ರಮವಿಗೆ ಬತ್ತಿಬುಕ್ಕ ಕರ್ಮಾದು ಕರ್ಮಮಧ್ಯೇಶು ಕರ್ಮಾಂತ ಜಪನಾಪನ ಮಾಡ್ತಾರೆ ವಿಶೇಷವಾದ ಕೆಲವೊಂಜಿ ಕರ್ಮಾಂಗಗಳು ಕೆಲವೊಂಜಿ ಯೋಗ ಭಾಗ್ಯಗಳು ಮನುಷ್ಯಗೆ ಪ್ರಾಪ್ತಿಯಾಗಲಿಗೆ ನಮ್ಮ ಅಲ್ಪ ಜನ ಕರ್ಮಾಂಗ ನಮ್ಮ ಸರಿ ಮಾಡ್ತೊಂದು ಪೋಯಿ ಅಂದಂಡ ಆ ಯೋಗಗಳು ಪ್ರಾಪ್ತಿಯಾದ ಸಾಧ್ಯತೆ ಉಂಟಿಗೆ ವಿಶೇಷವಾದ ಮನುಷ್ಯ ನೂದು ಪಾಲವೆಂದಂಡ 10 ಪಾಲಾನ ದೇವತಾ ಸತ್ಕರ್ಮಾಚರಣೆಗೆ ವಿನಿಯೋಗ ಮಲ್ಪಡುವ ಶಾಸ್ತ್ರ ವಿಚಾರ ಆ ಪ್ರಕಾರವಾದ ಇದು ದಿನಡು ಈ ಪರಿಸರದ ಪರಪೂರ ಭಕ್ತಾಭಿಮಾನದ ಸೇರೊಂದು ಅಪ್ಪೆ ಮಹಾಲಕ್ಷ್ಮಿ ತಾಯಿಗೆ ಚಿನ್ನದ ಒಂಜಿ ಕರಿಮಣಿ ಸರನ ಅರ್ಪಣೆ ಮಲ್ಪಡುವ ಸಿಕ್ಕಂಡು ಮಾಡ್ಕೊಂಡಾರೆ ಆ ದಿನ ಆ ಯೋಗ ಆ ಶುಭ ಫಲ ಇನ್ನಿಕಾನಗ ದಶಮದ ತಿಥಿದ್ದಾನೆ ಬಹಳ ವಿಶೇಷವಾದ ಈ ಪ್ರಾತಃ ಕಾಲ ನನಗೆ ಕೂಡಿದು ಒಯ್ದಂಡೆ ಆ ಪ್ರಕಾರವಾದ ಆ ದೇವರಿಗೆ ನಮ್ಮ ಕೊರಿಯರ ಹಾಕೊಂಡ ಖಂಡಿತವಾಗಲೂ ಸಾಧ್ಯ ಇಜ್ಜಿ ಐಗೋಸ್ಕರವಾದ ಒಂದು ಕಾಣಿಕೆಯನ್ನು ಇದು ತಪ್ಪು ಕಾಣಿಕೆ ಅಂದ ಲೆಕ್ಕ ತಪ್ಪು ಕಾಣಿಕೆಯನ್ನು ಇದು ಅವರಿಗೆ ಅರ್ಪಣೆ ಮಾಡ್ಕೊಂಡು ಅರ್ಥ ಆ ಪ್ರಕಾರವಾದ ಆ ಮಹಾಲಕ್ಷ್ಮಿ ತಾಯಿನ ಸನ್ನಿಧಾನಗಳು ಪ್ರಾರ್ಥನೆ ಮಾಡ್ತಾಗ ಮುರಾಣಿ ದಿನೊಟ್ಟು ಐ ನಮ್ಮ ಪ್ರಾರ್ಥನೆ ಮಾಡ್ತದ ದೈದ ಆ ಪ್ರಕಾರವಾದ ಇಂದು ದಿನೊಟ್ಟು ಅವರಿಗೆ ನೂತನ ವಾಣಿಜ್ಯನ ಕರಿಮಣಿ ಸರನ ಅವರಿಗೆ ಅರ್ಪಣೆ ಮಾಡ್ಕೊಳ್ಳಲ್ಲ ಈ ಅರ್ಪಣೆ ಮಾಡ್ಕೊಳ್ಳೋ ಸಂದರ್ಭಡಾವಡು ಅಥವಾ ಈ ಪುರ್ತುರಾವಡು ಎಂಚಿನ ವಿಷಮಗಡಿ ಕೂಡ ಅಮೃತಗಳಿಗೆ ಸೇರಿಸಾದಗುವುದು ವಿಶೇಷವಾದ ಅರ್ಪಣೆ ಮಾಡ್ತೀನಿ ಅರ್ಧವರ ಅರ್ರ ಇನ್ನು ಮಡಿಲದಿಂಜಾದಗುವುದು ವಿಶೇಷವಾದ ಏರ್ಮಾದನಿಗೆ ಸಹಕಾರ ಮಾಡ್ತೀರಾ ಅಗ್ಲಿಲ್ಲ ಅಗ್ಲಾಗಲ ಇಷ್ಟಾರ್ಥ ಮತ್ತು ಬೆಳೆಸಾದಗುವುದು ವಿಶೇಷವಾದ ಅರ್ಪಣೆ ಮಾಡ್ತಾರೆ ಅಡಿಗೆ ಹಾಗೆ ಭಂಡಾರಕ್ಕೆ ಅರ್ಪಿತ ಮಲ್ಪ ಬಂದು ಒವಂತರದ ಕುಂದು ಕೊರತೆಗಳ ಬರೆದರೆ ಇದ್ದರೆ ಮೇಲ್ಕಾಲ ಕೂಡ ಈ ವಿಶೇಷವಾದ ಆ ಮಹಾಲಕ್ಷ್ಮಿ ಅನುಗ್ರಹದವರ ಇಡೀ ಬರ್ಪಿಂಚಿ ಮಾತ ಭಕ್ತಾಭಿರ ಇಷ್ಟಾರ್ಥ ಮತ್ತು ಬೆಳೆಸಾದಗುವುದು ಉತ್ತರೋತ್ತರವಾದ ಅಭಿವೃದ್ಧಿ ಮಂತ ಬೆಳಗಾದ ಗುರು
ओम पुष्पे नमः दारिद्र्यनाशिन्ये नमः प्रीतिपुष्करिण्ये नमः ವಿಜಯದಶಮಿ ದಿವಸನೇ ಕೂಡ ಗಣಪತಿ ಹೋಮ ಪುಣ್ಯಾಪಂಚಕವೇ ಪುರಸ್ಕರವಾದ ಸರ್ವಶುದ್ಧೀಕರಣ ಅಂತ ಒಂದು ವಿಶೇಷವಾದಂತಹದ್ದು ದೇವರಿಗೆ ಹೊಸತಾದಂತಹ ಕರಿಮಣಿ ಒಪ್ಪಾಯ್ತ ಇತ್ಯಾದಿ ಮಾತ್ರ ಶ್ರದ್ಧಾಭಕ್ತಿ ಪೂರ್ವಕವಾಗಿ ನೆರವೇರಿಸ ಕುರಿತು ಭೂತ ಪೂಜೆ ಒಕ್ಕ ವಿಶೇಷವಾದ ಕುಂಕುಮಾರ್ಚನ ಸೇವೆ ಇತ್ಯಾದಿ ಮಾತ್ರ ದೇವರ ನಡಪಾದ ಕುರಿತು ಇದ ದೇವರ ಪ್ರಸನ್ನ ಕಾಲ ಪಂಡಾಡಕ ದೇವರ ಸಂತೋಷಪೂರ್ಣ ಸಮಯ ಭಗವಂತ ಸಂದಾಣ ದಿನ ವಿಶೇಷ ಪಂಡಾಡಕ ವಿಕಾರಿ ನಾಮ ಸಂವತ್ಸರದ ಶಾಲಿವಾಹನ ಶಕ 1941 ಕೃತಶಕ 2019 ವಿಶೇಷವಾದ ಶ್ರವಣ ನಕ್ಷತ್ರ ಮಕರ ರಾಶಿ ನಡೆದು ಈ ಸಮಯದ ಮಾಡಿಬಿಟ್ಟು ಭಗವಂತ ಸಂದಾಣ ಪಂಡಾಡಕ 2 ಗಂಟೆ 50 ನಿಮಿಷ ಮುಟ್ಟ ಮಾತ್ರ ನಂಗೆ ದಶಮಿಗಳಿಗೆ ಉಂಡು ಒಕ್ಕ ಏಕಾದಶಿ ಅಂಜದವರಿಂದ ಭಗವಂತ ಸಂದಾನ ಇಟ್ಟು ಆ ನವರಾತ್ರಿ ಸಮಯಗಳು ನವದುರ್ಗೆಯರ ಕಾಳಗವಂತದೆ ರಾಕ್ಷಸರ ಮಾತು ಸಂಹಾರ ಮಾಡ್ತದೆ ಆ ನವರಾತ್ರಿ ಸಮಯದ ಮಾತ್ರ ಆಯುಧನ ವಶಪಡಿಸಿದಂತ ದಿನ ಆ ದಿನ ತಾನು ವಿಶೇಷವಾದಂತಹ ನಮ್ಮ ಆಯುಧಗಳ ಮಾತ್ರ ಪೂಜೆ ಪುರಸ್ಕಾರ ಮಲ್ಪೆರಬಲ್ಲಿ ಆ ಒಂದು ಆಯುಧನ ಉಪಯೋಗ ಮಲ್ಪೆರಬಲ್ಲಿ ಪೂಜೆ ಪುರಸ್ಕಾರ ನೆರವೇರಿಸ ಹಾಕೊಡ್ದು ಆಯುಧಗಳು ಒಕ್ಕ ಉಪಯೋಗ ಮಲ್ಕೊಡು
ಒಕ್ಕ ವಿಶೇಷವಾದಂತಹದ್ದು ವಿಜಯೋತ್ಸವ ದಿನ ತಾನೇ, ವಿಜಯದಶಮಿ ದಿನ ತಾನೇ. ಆ ವಿಜಯೋತ್ಸವವನ್ನು ಆಚರಣೆ ಮಾಡುವ ದಿನವೇ ಅವು ವಿಜಯದಶಮಿ ಬರುತ್ತೆ. ಅಂಚದವರ ವಿಶೇಷವಾದ ಸಸನ್ನಾಡು ಮಾತೆಲ್ಲ ಕೂಡ ಪರಿಸರ ಭಕ್ತಾಭಿಮಾನಿಗಳು ಮಾತು ಸೇರೊಂದು ಪ್ರೀತಿಪೂರ್ವಕವಾದ ದೇವರ ಸನ್ನಾಡು ಈ ಕಾರ್ಯಕ್ರಮ ಮಲ್ಪವನ್ನುಳ್ளாರೆ. ಮಲ್ಪವ ಸೇವಡದವರ ದೇವರ ಸಂತೋಷವಾದ ಸ್ವೀಕಾರ ಅಂತಂದು ಮಹಾಲಕ್ಷ್ಮಿ ದೇವರ ಸಂತೋಷವಾದ ವಿರಾಜಮಾನವಾದ ಆ ಗರ್ಭಗುಡಿಟ್ಟು ಒಳ್ಳೆಯರೆ ಅಷ್ಟೋತ್ತರ ಸೇವೆ ಮಾತ ದೇವರಿಗೆ ನೈತ್ಯ ಆ ನೈವೇದ್ಯ ಮಾತ ಆಯ್ದ ಪಕ್ಕ ದೇವರೈತೆ ಪ್ರಸನ್ನ ಕಾಲ ಅಂತೇಳಿ ಪ್ರಸನ್ನ ಕಾಲ ದೇವರ ಸಂತೋಷ ಸಮಯಗಳು ಆ ಸಮಯಗಳು ಏನು ಮಾತ ಎಡ್ಡೆ ಕಾರ್ಯವು ಪ್ರಾರ್ಥನೆ ಹೋಗುವಾರ ಆಯ್ತು ಮಾತ ಭಗವಂತ ಅಸ್ತೋಮತೆ ವಿಶ್ವಾಸತೋ ನಕ್ಕ ಫಲದಾಯಕ ಅಂತೇಳಿ ವಿಶ್ವಾಸವೇ ನಕ್ಕ ಫಲದಾಯಕ ಅಂತೇಳಿ ಅಂಥದ್ದವರಿದ್ದೊಟ್ಟು ಕೈತರು ಪಂತನ ಮಾತಾ ಸತ್ಕರಣಾಚರಣೆ ಮಾತಾ ಪೂಜೆ ಪುರಸ್ಕಾರಾದಿಗಳು ಕೂಡ ಪ್ರೀತಿಪೂರ್ವಕವಾದ ಲೆಪ್ಪಕೊಂಡ ಕಾರ್ಯಕ್ರಮ ಮಾಡುವ ಅಂಥದ್ದವರ ದಾಯಕ ನನಗ ಒಂದು ಮಂದಿರ ಅಂತ ಪಣ್ಣಾಗ ಆ ಮಂದಿರದ ವ್ಯಾಪ್ತಿಗೆ ಏತು ಮಾತ ಆ ಕ್ಷೇತ್ರಕ್ಕೆ ಬರ್ಕೊಂಡು ಐದು ಮಾತೆಲ್ಲ ಆ ಮಂದಿರಕ್ಕೆ ಏನು ಬರ್ಬೇರ ಅಖಿಲ ಆ ಕಾರ್ಯಕ್ರಮ ಕೊಡೋಣ ಸಂಕಲ್ಪ ಉಂಟು. ಅದೇ ರೀತಿಯಾದಂಥ ಬೇರೆ ಬೇರೆ ರೀತಿಯಾದಂತಹ ಒಂದು ಆಂಡು ಕೂಡ ಭಗವಂತ ಸಂದಾಡ ಪಣ್ಣಾಗ ಈ ರೀತಿಯಾದ ಒಂದು ಕ್ಷೇತ್ರಗಳು ಆ ಪಣ್ಣಾಗ ಆಯಾಯ ಕ್ಷೇತ್ರಕ್ಕೆ ಸಂಬಂಧಪಟ್ಟವಾದಂಥ ವಿಚಾರಗಳು ಬರ್ಕೊಂಡು ಅದೇ ರೀತಿಯಾದಂಥ ದೇವರ ಸಂದಾಡ ಕೂಡ ಇತ್ತು ಆ ಪ್ರಸನ್ನ ಕಾರಣ ನಮ್ಮ ಪ್ರಾರ್ಥನೆದವರ ಆ ಭಗವಂತೆ ಸಂತೋಷವಾದ ಸ್ವೀಕಾರ ಅಂತಂದು ಆ ಸಂತೋಷದ ಪ್ರತಿಫಲವಾದ ಪ್ರಸಾದ ಮಾತೆಲ್ಲ ಸರ್ವ ಭಕ್ತಾಭಿಮಾನಿಗಳು ಸರ್ವ ಕುಟುಂಬದಗಳಿಗೆ ಆ ಜೋಕಿನ ವಿದ್ಯಾಕ್ಷೇತ್ರಗಳು ಉನ್ನತವಾದ ಸಾಲಮಾನ ಆರೋಗ್ಯ ದೃಷ್ಟಿಗಳು ಪ್ರತಿಯೊಂದು ಕಣ್ಣಿಗೆ ಕಣ್ಣಿರಬೇಕು ಆ ದೇವರ ಸಂದಾಡ ಮಂತ್ರ ಆರಿಕೆಯವರ ಆ ದೇವರ ಪುಟ್ಟದ ಆಶೀರ್ವಾದ ಅನುಗ್ರಹಿಸಿಕೊಂಡು ಆ ದೇವರ ಪುಣ್ಯದ ಚಂದ್ರ ಯಾವ ರೀತಿಯಾದ ಬೆಳಗನ್ನು ಬರ್ಕೊಂಡು ಅಂತಾನೆ ಸಮಸ್ತೆಲ್ಲ ದೇವರ ಬೆಳಗಾದ ಮತ್ತು ಶಕ್ತಿ ವಿರಾಜಮಾನ ಪುತ್ರ ಮಹಾಲಕ್ಷ್ಮಿ ದೇವರ ಪ್ರಸಾದ ಸಮಸ್ತೆಲ್ಲ ದೇವರೇ ಮಡಿದಿಂಜಾದ ಬರೋಣ ಕೈ ಜೋಡಿಸಾದ ಪ್ರಾರ್ಥನೆ. ಶ್ರೀ ಮಹಾಗಣ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ, ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ, ಶ್ರೀ ಸೋಮನಾಥೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ, ಶ್ರೀ ಮಹಾಲಕ್ಷ್ಮಿ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ. ಹೃದಯದಿ ನೆಲೆಸಿರುವವಳೆ ಆದಿಲಕ್ಷ್ಮಿ ದಯೆ ತೋರಮ್ಮ. ಶ್ರೀಹರಿ ಹೃದಯದಿ ನೆಲೆಸಿರುವವಳೆ ಆದಿಲಕ್ಷ್ಮಿ ದಯೆ ತೋರಮ್ಮ. ಹಾಲ ಕಡಲಿಂದ ಜನಿಸಿ ಬಂದವಳೆ ಶ್ರೀಲಕ್ಷ್ಮಿ ಮನೆಗೆ ಬಾರಮ್ಮ. ಹಾಲ ಕಡಲಿಂದ ಜನಿಸಿ ಬಂದವಳೆ ಶ್ರೀಲಕ್ಷ್ಮಿ ಮನೆಗೆ ಬಾರಮ್ಮ. ಶ್ರೀಹರಿ ಹೃದಯದಿ ನೆಲೆಸಿರುವವಳೆ ಆದಿಲಕ್ಷ್ಮಿ ದಯೆ ತೋರಮ್ಮ. ಹಾಲ ಕಡಲಿಂದ ಜನಿಸಿ ಬಂದವಳೆ ಶ್ರೀಲಕ್ಷ್ಮಿ ಮನೆಗೆ ಬಾರಮ್ಮ. ಶುಕ್ರವಾರದ ಪೂಜಾ ಸಮಯವು ಹಾಲು ತುಪ್ಪದ ಅಭಿಷೇಕವು, ಮಲ್ಲಿಗೆ ಹೂವಿನ ಮಂಟಪವು, ಅರಿಶಿನ ಕುಂಕುಮ ಚಂದನವು. ಶುಕ್ರವಾರದ ಪೂಜಾ ಸಮಯವು ಹಾಲು ತುಪ್ಪದ ಅಭಿಷೇಕವು, ಮಲ್ಲಿಗೆ ಹೂವಿನ ಮಂಟಪವು, ಅರಿಶಿನ ಕುಂಕುಮ ಚಂದನವು. ಶ್ರೀಹರಿ ಹೃದಯದಿ ನೆಲೆಸಿರುವವಳೆ ಆದಿಲಕ್ಷ್ಮಿ ದಯೆ ತೋರಮ್ಮ. ಶ್ರೀಹರಿ ಹೃದಯದಿ ನೆಲೆಸಿರುವವಳೆ ಆದಿಲಕ್ಷ್ಮಿ ದಯೆ ತೋರಮ್ಮ. ಹಾಲ ಕಡಲಿಂದ ಜನಿಸಿ ಬಂದವಳೆ ಶ್ರೀಲಕ್ಷ್ಮಿ ಮನೆಗೆ ಬಾರಮ್ಮ. ಹಣೆಯಲ್ಲಿ ಕುಂಕುಮ ಬಿಟ್ಟು ಕರಗಳಿಗೆ ಕಂಕಣ ತೊಟ್ಟು
ಹೃದಯದಿ ನೆಲೆಸಿರುವವಳೆ ಆದಿಲಕ್ಷ್ಮಿ ದಯೆ ತೋರಮ್ಮ. ಹಾಲ ಕಡಲಿಂದ ಜನಿಸಿ ಬಂದವಳೆ ಶ್ರೀಲಕ್ಷ್ಮಿ ಮನೆಗೆ ಬಾರಮ್ಮ. ಹಾಲ ಕಡಲಿಂದ ಜನಿಸಿ ಬಂದವಳೆ ಶ್ರೀಲಕ್ಷ್ಮಿ ಮನೆಗೆ ಬಾರಮ್ಮ. ಶ್ರೀಹರಿ ಹೃದಯದಿ ನೆಲೆಸಿರುವವಳೆ ಆದಿಲಕ್ಷ್ಮಿ ದಯೆ ತೋರಮ್ಮ. नमस्तेस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तु ते। ಲಕ್ಷ್ಮೀ ದೇವಿಗೆನಿಸಿದೆ ನಿನ್ನ ಸೋದರ ನೀಲಿ ಮುಗಿಲ ಚಂದಿರ ನಿನ್ನ ಸರೆ ಆ ಬಿಳಿಯ ತಾವರೆ ನಿನ್ನ ಸೋದರ ನೀಲಿ ಮುಗಿಲ ಚಂದಿರ ನಿನ್ನ ಸರೆ ಆ ಬಿಳಿಯ ತಾವರೆ ಹಾಲ ಕಡಲಿನಿಂದ ಬಂದ
ಪಡೆದೆ ಮಾಲಕುಮಿ ಎನಿಸಿದೆ ಲಕ್ಷ್ಮೀ ದೇವಿ ಎನಿಸಿದೆ ಹಾಲ ಕಡಲಿನಿಂದ ಬಂದೆ ಕಾಲು ಗೆಜ್ಜೆನಾದ ತಂದೆ ನೀಲಿ